ಹಾಯ್ ಹಲೋ ನಮಸ್ಕಾರ ಮತ್ತೊಂದು ವಿಡಿಯೋಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ನೋಡಿ ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ನಿಮಗೆ ಇನ್ನೊಂದು ಬೆಸ್ಟ್ ಅರ್ನಿಂಗ್ ಆ್ಯಪ್ ಜೊತೆಗೆ ಬಂದಿದ್ದೀನಿ ಫ್ರೆಂಡ್ಸ್. ನೋಡಿ ಈ ಒಂದು ಆ್ಯಪ್ನಿಂದ ಬಂದುಬಿಟ್ಟು ಈಸಿಯಾಗಿ ಅಮೌಂಟ್ನ ಅರ್ನಿಂಗ್ಸ್ನ ಮಾಡ್ಬೋದು. ಹಾಗೆ ನಿಮ್ಮ ಒಂದು ಪೇಟಿಎಮ್ ವ್ಯಾಲೆಟ್ಗೆ ವಿಡ್ರಾವಲ್ನ ತೆಗೆದುಕೊಳ್ಬೋದು ಫ್ರೆಂಡ್ಸ್. ನೋಡಿ ಈ ಒಂದು ಆ್ಯಪ್ ಬಂದುಬಿಟ್ಟು ಯಾವುದೇ ರೀತಿ ಫೇಕ್ ಅಲ್ಲ, 100% ಜೆನ್ಯೂನ್ ಆ್ಯಪ್ ಇದೆ. ಒಂದು ಅರ್ನಿಂಗ್ ಆ್ಯಪ್ನ ನೀವು ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಯಾಕೆಂದರೆ ಇದರಲ್ಲಿ ಬಂದುಬಿಟ್ಟು ನಿಮಗೆ ಇನ್ಸ್ಟೆಂಟ್ ಪೇಮೆಂಟ್ ಬರುತ್ತೆ. ಹಾಗೆ ನಿಮ್ಮೊಂದು ಪೇಟಿಎಮ್ ವ್ಯಾಲೆಟ್ಗೆ ವಿಡ್ರಾವಲ್ನ ತೆಗೆದುಕೊಳ್ಬೋದು. ಇದರಲ್ಲಿ ಮಿನಿಮಮ್ ವಿಡ್ರಾ ಬಂದುಬಿಟ್ಟು 20 ರೂಪೀಸ್ ಇದೆ ಫ್ರೆಂಡ್ಸ್, ಅಂದರೆ 20 ರೂಪಾಯಿನ ವಿಡ್ರಾವಲ್ನ ತೆಗೆದುಕೊಳ್ಬೋದು. ಒಂದು ಬೆಸ್ಟ್ ಅರ್ನಿಂಗ್ ಆ್ಯಪ್ ಇದೆ ಫ್ರೆಂಡ್ಸ್, 100% ಜೆನ್ಯೂನ್ ಆ್ಯಪ್ ಇದೆ. ನೋಡಿ ನಿಮಗೆ ಈ ಒಂದು ವಿಡಿಯೋದಿಂದ ಬಂದುಬಿಟ್ಟು ಯಾವ ರೀತಿ ವಿಡ್ರಾಲ್ನ ತೆಗೆದುಕೊಳ್ಳೋದು ಹಾಗೆ ಯಾವ ರೀತಿ ಅರ್ನಿಂಗ್ಸ್ ಮಾಡೋದು ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ನೀವೇಂದ್ರೆ ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಮತ್ತು ನೋಡಿ ನಿಮಗೆ ಈ ಒಂದು ವಿಡಿಯೋದಿಂದ ₹1 ಪ್ರಾಫಿಟ್ ಆದರೂ ಕೂಡ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಾನು ನಿಮ್ಮಿಂದ ಒಂದು ಲೈಕ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಈ ಒಂದು ಆ್ಯಪ್ನ ಲಿಂಕನ್ನು ಬಂದುಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೌನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈ ಒಂದು ಆ್ಯಪ್ನಿಂದ ಬಂದುಬಿಟ್ಟು ಯಾವ ರೀತಿ ಅರ್ನಿಂಗ್ಸ್ ಮಾಡೋದಪ್ಪ ಅಂದರೆ ನೀವು ರೆಫರ್ ಮಾಡಿ ಕೂಡ ಅರ್ನಿಂಗ್ಸ್ ಮಾಡ್ಬೋದು. ಹಾಗೆ ನೀವು ಸ್ಪೆಂಡ್ ಆ್ಯಂಡ್ ವಿನ್ ಅಂತ ಆಪ್ಷನ್ಸ್ ಇರುತ್ತೆ. ಹಾಗೆ ಬಂದುಬಿಟ್ಟು ಸ್ಕ್ರ್ಯಾಚ್ ಅಥವಾ ಅರ್ನ್ ಅಂತ ಇರುತ್ತೆ. ಹಾಗೆ ಬಂದುಬಿಟ್ಟು ಇನ್ಸ್ಟಾಗ್ರಾಮ್ ರೀಲ್ಸ್ ಕೂಡ ನೋಡಿ ಅರ್ನಿಂಗ್ಸ್ನ ಮಾಡ್ಬೋದು, ಇಲ್ಲಾಂದರೆ ಯಾಡ್ಸ್ ಕೂಡ ನೋಡಿ ಅರ್ನಿಂಗ್ಸ್ನ ಮಾಡ್ಬೋದು. ಒಂದು ಬೆಸ್ಟ್ ಅರ್ನಿಂಗ್ ಆ್ಯಪ್ ಇದೆ ಫ್ರೆಂಡ್ಸ್. ಈ ಒಂದು ಆ್ಯಪ್ನ ಹೆಸರು ಬಂದುಬಿಟ್ಟು ವಿಂಗ್ ಅಂತ ಹೇಳಿ ಫ್ರೆಂಡ್ಸ್. ಒಂದು ಬೆಸ್ಟ್ ಅರ್ನಿಂಗ್ ಆ್ಯಪ್ ಇದೆ. ಈ ಒಂದು ಆ್ಯಪ್ನ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೌನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈ ಒಂದು ಆ್ಯಪ್ನಲ್ಲಿ ಬಂದುಬಿಟ್ಟು ನೀವು ಈಸಿಯಾಗಿ ಅಮೌಂಟ್ನ ಅರ್ನಿಂಗ್ಸ್ನ ಮಾಡೋದು. ಈಗ ನೋಡ್ಕೊಳ್ಬೋದು ಈ ರೀತಿಯಾದ ಇಂಟರ್ಫೇಸ್ ಓಪನ್ ಆಗ್ತಾ ಇದೆ. ಇಲ್ಲಿ ನೋಡ್ಕೊಳ್ಬೋದು ಫ್ರೆಂಡ್ಸ್, ನಿಮಗೆ ಯಾವ ರೀತಿ ಬರ್ತಾ ಇದೆ ಅಂತ ನೀವೇ ಸ್ಕ್ರೀನಲ್ಲಿ ನೋಡ್ಕೊಳ್ಬೋದು. ವಾಚ್ ಅಥವಾ ಅರ್ನ್ ಅಂತ ಬರ್ತಾ ಇದೆ, ಸ್ಪಿನ್ ಅಥವಾ ವಿನ್ ಅಂತ ಬರ್ತಾ ಇದೆ, OTT ಅಥವಾ ಯೂಟ್ಯೂಬ್ ಅಂತ ಬರ್ತಾ ಇದೆ, ಸ್ಕ್ರ್ಯಾಚ್ ಅಥವಾ ವಿನ್ ಅಂತ ಬರ್ತಾ ಇದೆ, ಇನ್ಸ್ಟಾಗ್ರಾಮ್ ರೀಲ್ಸ್ ಅಂತ ಬರ್ತಾ ಇದೆ, ಡಿಸ್ಕೌಂಟ್ ಸ್ಟೋರ್ ಅಂತ ಬರ್ತಾ ಇದೆ ಫ್ರೆಂಡ್ಸ್. ಈಗ ನೋಡ್ಕೊಳ್ಬೋದು ನನ್ನ ಒಂದು ವ್ಯಾಲೆಟ್ನಲ್ಲಿ ಬಂದುಬಿಟ್ಟು 35 ಪಾಯಿಂಟ್ಸ್ ಇದೆ ಫ್ರೆಂಡ್ಸ್. ಈಗ ನೋಡ್ಕೊಳ್ಬೋದು ನಿಮಗೆ ಡೈರೆಕ್ಟಾಗಿ ವಿಡ್ರಾವನ್ನ ಯಾವ ರೀತಿ ತೆಗೆದುಕೊಳ್ಳೋದಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಬನ್ನಿ. ಫಸ್ಟೇ ನಿಮಗೆ ಯಾವ ರೀತಿ ವಿಡ್ರಾವಲ್ನ ತೆಗೆದುಕೊಳ್ಳೋದು ಅಂತ ಹೇಳ್ಕೊಟ್ಬಿಡ್ತೀನಿ ಫ್ರೆಂಡ್ಸ್. ನೋಡ್ಕೊಳ್ಬೋದು ಇಲ್ಲಿ ನನ್ನ ಒಂದು ಕಡೆ ಟೋಟಲ್ ಪಾಯಿಂಟ್ಸ್ ಬಂದುಬಿಟ್ಟು 35 ಇದೆ ಫ್ರೆಂಡ್ಸ್, ಅಂದರೆ 35 ಪಾಯಿಂಟ್ಸ್ ಇದೆ. ಈಗ ನೋಡ್ಕೊಬೋದು ನಾನು ಎಷ್ಟೆಷ್ಟು ಪಾಯಿಂಟ್ಸ್ನ ಅರ್ನಿಂಗ್ಸ್ನ ಮಾಡಿದ್ದೀನಿ ಅಂತ. ಒಮ್ಮೆ ಬಂದುಬಿಟ್ಟು 15 ಪಾಯಿಂಟ್ಸ್ನ ಅರ್ನಿಂಗ್ಸ್ನ ಮಾಡಿದ್ದೀನಿ, ಅಂದರೆ 15 ಪಾಯಿಂಟ್ಸ್ನ ಅರ್ನಿಂಗ್ಸ್ನ ಮಾಡಿದ್ದೀನಿ. ಒಮ್ಮೆ ಬಂದುಬಿಟ್ಟು ಇವತ್ತು ಬಂದುಬಿಟ್ಟು ಫ್ರೆಂಡ್ಸ್ ಇಲ್ಲಿ ನೋಡ್ಕೊಬೋದು ನಿಮಗೆ ಡೇಟ್ ಕೂಡ ನೋಡಿ 20 ಪಾಯಿಂಟ್ಸ್ನ ಅರ್ನಿಂಗ್ಸ್ನ ಮಾಡಿದ್ದೀನಿ. ಯಾವ ರೀತಿ ವಿಡ್ರಾಲ್ನ ತೆಗೆದುಕೊಳ್ಳೋದಪ್ಪ ಅಂತಂದರೆ ಈಗ ನೋಡ್ಕೊಬೋದು ನಿಮಗೆ ಇಲ್ಲಿ ಕಾಯಿನ್ಸ್ ಸಿಂಬಾಲ್ ಕಾಣಿಸ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಬಂದುಬಿಟ್ಟು ನಿಮಗೆ ರೇಡಿಯಮ್ ಅಂತ ಬರ್ತಾ ಇದೆ, ವೋಚರ್ಸ್ ಅಂತ ಬರ್ತಾ ಇದೆ, ವೋಚರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಅದೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಇಲ್ಲಿ ನೋಡ್ಕೋಬೋದು. ಈಗ ನೋಡ್ಕೋಬೋದು ಫ್ರೆಂಡ್ಸ್, ಇಲ್ಲಿ ಈ ರೀತಿ ಅದೊಂದು ಇಂಟರ್ಫೇಸ್ ಓಪನ್ ಆಗ್ತಾ ಇದೆ, ಸ್ಕ್ರೀನಲ್ಲಿ ಬರ್ತಾ ಇದೆ, ನೀವೇ ನೋಡ್ಕೊಳ್ಳಿ. ಈಗ ನಮಗೆ ಬಂದುಬಿಟ್ಟು ಯಾವ ರೀತಿಯಪ್ಪ ಅಂದರೆ ನಮಗೆ ಬಂದುಬಿಟ್ಟು ಪೇಟಿಎಮ್ಗೆ ನಾವು ವಿಡ್ರಾವನ್ನ ತೆಗೆದುಕೊಳ್ಬೇಕು. ಇಲ್ಲಿ ಪೇಟಿಎಮ್ ಅಂತ ಆಪ್ಷನ್ಸ್ ಇದೆ, ಇದ್ರ ಮೇಲೆ ನೋಡ್ಕೊಳ್ಬೋದು. ನಮಗೆ ಮಿನಿಮಮ್ ಬ್ಯಾಲೆನ್ಸ್ ಬಂದುಬಿಟ್ಟು 10,000 ಪಾಯಿಂಟ್ಸ್ ಬೇಕು ಫ್ರೆಂಡ್ಸ್, ಅಂದರೆ 10,000 ಪಾಯಿಂಟ್ಸ್ ಬೇಕು. ನಮ್ಮ ಕಡೆ ಬಂದುಬಿಟ್ಟು ಜಸ್ಟ್ 35 ಪಾಯಿಂಟ್ಸ್ ಇದೆ ಫ್ರೆಂಡ್ಸ್. ಅಂದರೆ ನಿಮಗೆ 10,000 ಪಾಯಿಂಟ್ಸ್ ಆ್ಯಡ್ ಆದರೆ ಇಲ್ಲಿ ಬಂದುಬಿಟ್ಟು ನೀವು ಈಸಿಯಾಗಿ 20 ರೂಪೀಸ್ನ ನಿಮ್ಮೊಂದು ಪೇಟಿಎಮ್ ವ್ಯಾಲೆಟ್ಗೆ ವಿಡ್ರಾವಲ್ನ ತೆಗೆದುಕೊಳ್ಬೋದು. ಮಿನಿಮಮ್ ವಿಡ್ರಾ ಬಂದುಬಿಟ್ಟು 20 ರೂಪೀಸ್ ಇದೆ ಫ್ರೆಂಡ್ಸ್, ಅಂದರೆ ನೀವು 20 ರೂಪೀಸ್ನ ವಿಡ್ರಾವಲ್ನ ತೆಗೆದುಕೊಳ್ಬೋದು. ಇದು ಬಂದುಬಿಟ್ಟು ನಿಮಗೆ ಇನ್ಸ್ಟೆಂಟ್ ಪೇಮೆಂಟ್ ಬರುತ್ತೆ ಫ್ರೆಂಡ್ಸ್, ಅಂದರೆ ನಿಮ್ಮೊಂದು ಪೇಟಿಎಮ್ ವ್ಯಾಲೆಟ್ಗೆ ಇನ್ಸ್ಟೆಂಟ್ ಪೇಮೆಂಟ್ ಬಂದು ರಿಸೀವ್ ಆಗುತ್ತೆ. ಒಂದು ಬೆಸ್ಟ್ ಅರ್ನಿಂಗ್ ಆ್ಯಪ್ ಇದೆ ಫ್ರೆಂಡ್ಸ್. ಇಲ್ಲಿ ನೋಡ್ಕೋಬೋದು ನಿಮಗೆ ಇನ್ನೂ ಸಾಕಷ್ಟು ಒಂದು ಆ್ಯಪ್ಸ್ಗಳಿವೆ, ಇದಕ್ಕೆ ನೀವು ವೋಚರಾಗಿ ಈ ಒಂದು ಮನಿನ ಅರ್ನಿಂಗ್ಸ್ನ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗ್ತಾ ಇದೆ. ಇಲ್ಲಿ ನೋಡ್ಕೋಬೋದು ನಿಮಗೆ ಫ್ಲಿಪ್ಕಾರ್ಟ್ ಅಂತ ಬರ್ತಾಯಿದೆ, ಸಾರಿ ಫ್ರೆಂಡ್ಸ್ ಫ್ಲಿಪ್ಕಾರ್ಟ್ ಅಂತ ಇದೆ. ಇಲ್ಲಿ ನೋಡ್ಕೋಬೋದು ನಿಮಗೆ 50,000 ಪಾಯಿಂಟ್ಸ್ನ ಏನಾದರೂ ಅರ್ನ್ ಮಾಡಿದರೆ ನೀವು ವೋಚರ್ಸ್ ಅಂತ ಪಡಿಬೋದು ಫ್ರೆಂಡ್ಸ್. ಅಂದರೆ ನೀವು ಪ್ರಾಡಕ್ಟ್ಗಳನ್ನ ಆರ್ಡರ್ ಮಾಡಲು ಈ ಒಂದು ಅಮೌಂಟ್ನ ನೀವು ಅರ್ನಿಂಗ್ಸ್ ಮಾಡಿ ಅಲ್ಲಿ ಕೂಡ ಬಳಸ್ಕೊಳ್ಬೋದು. ಇಲ್ಲಿ ನೋಡ್ಕೊಂಡು ನಿಮಗೆ ₹100 ಬರ್ತಾ ಇದೆ. 50,000 ಪಾಯಿಂಟ್ಸ್ನ ನೀವು ಅರ್ನಿಂಗ್ಸ್ ಮಾಡಿ ₹100ನ ಪಡ್ಕೊಳ್ಬೋದು. ಇಲ್ಲಿ ನೋಡ್ಕೊಬೋದು ಯಾವ ರೀತಿ ವಿಡ್ರಾಲ್ನ ತೆಗೆದುಕೊಳ್ಳೋದು ಅಂದರೆ ಇಲ್ಲಿ ಯಾಡ್ ಅಂತ ಆಪ್ಷನ್ಸ್ ಬರ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮೊಂದು ಮನಿ ಹೋಗಿ ನಿಮ್ಮೊಂದು ಪೇಟಿಎಮ್ ವ್ಯಾಲೆಟ್ಗೆ, ಅಂದರೆ ನಿಮ್ಮೊಂದು ಪೇಟಿಎಮ್ ವ್ಯಾಲೆಟ್ ನಂಬರ್ ಆ್ಯಡ್ ಮಾಡಬೇಕಾಗುತ್ತೆ. ಆಗ ಬಂದುಬಿಟ್ಟು ನಿಮಗೆ ಮನಿ ರಿಸೀವ್ ಆಗುತ್ತೆ ಫ್ರೆಂಡ್ಸ್, ಅಂದರೆ ಇನ್ಸ್ಟೆಂಟ್ ಪೇಮೆಂಟ್ ರಿಸೀವ್ ಆಗುತ್ತೆ. ಇಲ್ಲಿ ಸಾಕಷ್ಟು ಆ್ಯಪ್ಸ್ಗಳಿಗೆ ವೋಚರನ್ನು ಪಡೆದುಕೊಳ್ಬೋದು. ಇಲ್ಲಿ ನೋಡ್ಕೊಳ್ಳಿ ನೀವು ಕಾಯಿನ್ಸ್ನ ಅರ್ನ್ ಮಾಡಿ ಈಸಿಯಾಗಿ ಅರ್ನಿಂಗ್ಸ್ನ ಮಾಡ್ಬೋದು. ಬ್ಯಾಕ್ ಬಂದುಬಿಟ್ಟು ಈಗ ನೋಡ್ಕೋಬೋದು ಫ್ರೆಂಡ್ಸ್ ಯಾವ ರೀತಿ ಅರ್ನಿಂಗ್ಸ್ ಮಾಡೋದಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು ನಿಮಗೆ ವಾಚ್ ಅಥವಾ ಅರ್ನ್ ಅಂತ ಬರ್ತಾ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ನೋಡ್ಕೋಬೋದು ಫ್ರೆಂಡ್ಸ್ ನೀವು ವ್ಯಾಡ್ಸ್ನ ನೋಡಿ ಕೂಡ ಅರ್ನಿಂಗ್ಸ್ನ ಮಾಡ್ಬೋದು. ಹಾಗೆ ನೀವು ಸರ್ವೆ ಕೂಡ ಮಾಡ್ಬೋದು. ಲೋಗೋ ಕ್ವಿಜ್ ಅಂತ ಬರ್ತಾ ಇದೆ, ಜನರಲ್ ಕ್ವಿಜ್ ಅಂತ ಬರ್ತಾ ಇದೆ ಫ್ರೆಂಡ್ಸ್, ಅಂದರೆ ನೀವು ಕ್ವಿಜ್ನ ಕೂಡ ಆಡಿ ಅರ್ನಿಂಗ್ಸ್ನ ಮಾಡ್ಬೋದು. ಸರ್ವೇಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಂದರೆ ನಿಮಗೆ ಈ ಒಂದು ವಿಡಿಯೋ ಬಂದುಬಿಟ್ಟು ಹೆವಿ ಲೆಂತ್ ಆಗುತ್ತೆ. ನಾನು ಅಷ್ಟೇ ನಿಮಗೆ ಶಾರ್ಟ್ಕಟ್ಟಾಗಿ ಈ ಒಂದು ವಿಡಿಯೋನ ಮುಗಿಸ್ತೀನಿ. ನೀವು ಒಂದು ಆ್ಯಪ್ನಿಂದ ಬಂದುಬಿಟ್ಟು ಈಸಿಯಾಗಿ ಅರ್ನಿಂಗ್ಸ್ನ ಮಾಡಿವಿ. ನೀವು ಸರ್ವೇಸ್ ಅಂತ ಕೊಟ್ಟರೆ ನೀವು ಇಲ್ಲಿ ಒಂದು ಸರ್ವೆ ಬರುತ್ತೆ, ಆ ಒಂದು ಸರ್ವೆನ ಕಂಪ್ಲೀಟ್ ಮಾಡಿದರೆ ನಿಮಗೆ ಕಾಯಿನ್ಸ್ನ ಕೊಡ್ತಾರೆ. ಇಂತಿಷ್ಟು ಕಾಯಿನ್ಸ್ ಅಂತ ಇರುತ್ತೆ, ಆ ಒಂದು ಕಾಯಿನ್ಸ್ನಿಂದ ಬಂದುಬಿಟ್ಟು ನೀವು ಮನಿನ ಅರ್ನಿಂಗ್ಸ್ನ ಮಾಡ್ಬೋದು ಫ್ರೆಂಡ್ಸ್. ಹಾಗೆ ಬಂದುಬಿಟ್ಟು ಬ್ಯಾಕ್ ಬಂದುಬಿಟ್ಟು ಇಲ್ಲಿ ನೋಡ್ಕೊಬೋದು ನಿಮಗೆ ಸ್ಪಿನ್ ಅಥವಾ ವಿನ್ ಅಂತ ಇದೆ. ಈ ಒಂದು ಆಪ್ಷನ್ಸ್ ನನಗೆ ಇವತ್ತು ಮುಕ್ತಾಯವಾಗಿದೆ, ಮತ್ತು ನನಗೆ ಈ ಒಂದು ಆಪ್ಷನ್ಸ್ ಬಂದುಬಿಟ್ಟು ಟುಮಾರೋ ಬರುತ್ತೆ, ನಾನು ಸ್ಪಿನ್ ಕೂಡ ಮಾಡ್ಬೋದು. ಹಾಗೆ ಇಲ್ಲಿ OTT ಅಥವಾ ಯೂಟ್ಯೂಬ್ ಅಂತ ಬರ್ತಾಯಿದೆ, ಸ್ಕ್ರ್ಯಾಚ್ ಅಥವಾ ವಿನ್ ಅಂತ ಬರ್ತಾಯಿದೆ. ಇಲ್ಲಿ ನೋಡ್ಕೊಬೋದು ಇದು ಬಂದುಬಿಟ್ಟು ಆಪ್ಷನ್ಸ್ ಮುಕ್ತಾಯವಾಗಿದೆ. ನಾನು ಇದರಲ್ಲಿ ಬಂದುಬಿಟ್ಟು ಸ್ಕ್ರ್ಯಾಚ್ನ ಮಾಡಿದ್ದೀನಿ, ಆಲ್ರೆಡಿ ಸ್ಕ್ರ್ಯಾಚ್ನ ಮಾಡಿದ್ದೀನಿ.
ಇನ್ಸ್ಟಾಗ್ರಾಮ್ ರೀಲ್ಸ್ ಅಂತ ಬರ್ತಾಯಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೋಬೋದು ನಿಮಗೆ ಸಾಕಷ್ಟು ಒಂದು ಇಲ್ಲಿ ಕ್ಯಾಟಗರಿ ಇದೆ. ಈ ಒಂದು ಕ್ಯಾಟಗರಿನ ಬಳಸ್ಕೊಂಡು ನೀವು ರೀಲ್ಸ್ಗಳನ್ನು ನೋಡ್ಬೋದು. ಅಂದರೆ ನಿಮಗೆ ಕಾಯಿನ್ಸ್ ಅರ್ನ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಡಿಸ್ಕೌಂಟ್ ಸ್ಟೋರ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡ್ಕೋಬೋದು ಈ ರೀತಿಯಾದ ಒಂದು ಇಂಟರ್ಫೇಸ್ ಓಪನ್ ಆಗ್ತಾ ಇದೆ. ಇಲ್ಲೂ ಕೂಡ ನೀವು ಕಾಯಿನ್ಸ್ನ ಅರ್ನಿಂಗ್ಸ್ನ ಮಾಡ್ಬೋದು. ಇಲ್ಲಿ ಮತ್ತೆ ಬ್ಯಾಕ್ ಬಂದ್ಬಿಟ್ಟು ನಿಮ್ಮ ಒಂದು ಪ್ರೊಫೈಲ್ ಬಂದ್ಬಿಟ್ಟು ಇಲ್ಲಿ ಇರುತ್ತೆ ನೋಡ್ಕೋಬೋದು. ಈಗ ನೋಡ್ಕೋಬೋದು ನಿಮಗೆ ರೆಫರ್ ಅಥವಾ ಅರ್ನ್ ಅಂತ ಆಪ್ಷನ್ಸ್ ಇದೆ ಫ್ರೆಂಡ್ಸ್. ನೀವು ಯಾವ ರೀತಿ ರೆಫರ್ ಮಾಡೋದಪ್ಪ ಅಂದರೆ ರೆಫರ್ ಅಥವಾ ಅರ್ನ್ ಅಂತ ಇದೆ, ರೆಫರ್ ಅಂತ ಕೊಟ್ಟರೆ ಇಲ್ಲಿ ನೋಡ್ಕೋಬೋದು ನಿಮ್ಮೊಂದು ಕಾಪಿನ ಕೋಡ್ ಅಂದರೆ ಟ್ಯಾಪ್ ಟು ಕಾಪಿ ಅಂತ ಬರ್ತಾ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮೊಂದು ಕೋಡು ಕಾಪಿ ಆಗುತ್ತೆ. ಅದನ್ನು ನಿಮಗೆ ಅದು ನಿಮ್ಮ ಒಂದು ಕ್ಲಿಪ್ ಬೋರ್ಡ್ನಲ್ಲಿ ಇರುತ್ತೆ, ಅಲ್ಲಿ ಹೋಗಿ ಕೂಡ ನೀವು ರೆಫರ್ನ ಮಾಡಿ ಅರ್ನಿಂಗ್ಸ್ನ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಇಲ್ಲಿ ಬಂದುಬಿಟ್ಟು ನಿಮ್ಮ ಒಂದು ಅಡ್ರೆಸ್ ಬಂದುಬಿಟ್ಟು ನೋಟಿಫಿಕೇಷನ್ ಇರುತ್ತೆ, ಹಾಗೆ ಸೆಟ್ಟಿಂಗ್ ಇರುತ್ತೆ, ಸಪೋರ್ಟ್ ಅಂತ ಇರುತ್ತೆ, ಇಲ್ಲಿ ಲಾಗೌಟ್ ಅಂತ ಇರುತ್ತೆ, ಪ್ರೈವಸಿ ಪಾಲಿಸಿ ಸರಿಯಾಗಿ ಬಂದುಬಿಟ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಇರುತ್ತೆ ನೋಡ್ಕೋಬೋದು. ಇಲ್ಲಿ ನಿಮ್ಮೊಂದು ಪ್ರೊಫೈಲ್ ಬಂದುಬಿಟ್ಟು ಇಲ್ಲಿ ಇರುತ್ತೆ, ನೀವು ನಂಬರ್ನ ಬೇಕಾದರೆ ಚೇಂಜ್ ಮಾಡ್ಕೊಳ್ಬೋದು. ಅಂದರೆ ಲಾಗೌಟ್ ಹೊಡೆದು ನಂಬರ್ನ ಕೂಡ ಚೇಂಜ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನೋಡಿ ಹಾಗೆ ಬಂದುಬಿಟ್ಟು ಇಲ್ಲಿ ನಿಮಗೆ ಯಾವ ರೀತಿಯಪ್ಪ ಅಂದರೆ ವಿಡ್ರಾಲ್ ಪ್ರೂಫ್ ಕೂಡ ಆಗಿ ತೋರಿಸ್ಬಿಟ್ಟಿದ್ದೀನಿ, ಅಂದರೆ ಯಾವ ರೀತಿ ವಿಡ್ರಾ ಮಾಡೋದಂಥದ್ದು ಕೂಡ ತೋರಿಸ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟಾದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.